ತನ್ನ ಮುಂದಿನ ಜೀವನ ಹೇಗಪ್ಪ, ತನ್ನ ಬದುಕನ್ನು ಹೇಗೆ ಸಾಗಿಸೋದು ಅಂತ ಅಂದ್ಕೊಂಡ ಅನೇಕರಿಗೆ ಸ್ವಾವಲಂಬಿಯಾಗಿ ಹೇಗೆ ಬದುಕನ್ನು ಸಾಗಿಸ್ಬೋದು ಹೇಳಿಕೊಡುವಂಥ ಸಂಸ್ಥೆ ಅಂತ ಹೇಳಿದ್ರೆ ಅದು ಕನ್ಯಾಡಿಯ ಸೇವಾನಿಕೇತನ. ಅಷ್ಟು ಮಾತ್ರ ಅಲ್ಲ, ದಿವ್ಯಾಂಗರಿಗೆ ಕೂಡ ಆಶಾಕಿರಣವಾಗಿರುವ ಸಂಸ್ಥೆ ಈ ಸೇವಾನಿಕೇತನ. ಇದೀಗ ಆ ಸಂಸ್ಥೆ 2 ದಶಕವನ್ನು ಪೂರೈಸಿದೆ, 20 ವರ್ಷ ಆಗಿದೆ. ಇದರ ಹಿಂದಿನ ಅಂತ ಹೇಳ್ಬೋದು. ಜೊತೆಗೆ ಹೊಸದಾಗಿ ಇದೀಗ ನೋಡ್ತಾ ಇರ್ಬೋದು, ನನ್ನ ಹಿಂಭಾಗ ದೊಡ್ಡ ಕಟ್ಟಡ ಕಾಣಿಸ್ತಾ ಇದೆ. ಇದುವೇ ಹೊಸದಾಗಿ ಇದೀಗ ಒಟ್ಟು ಬಹುಮಹಡಿ ಕಟ್ಟಡ. ಇಲ್ಲಿ ವಿಶೇಷವಾಗಿ ದಿವ್ಯಾಂಗರಿಗೆ ಹೋಗುವಂಥ ಎಲ್ಲ ವ್ಯವಸ್ಥೆಗಳು ಕಲ್ಪಿಸಲಾಗಿರುವಂಥದ್ದು. ಆ ಪಾತ್ ಆಗಿರ್ಬೋದು. ಜೊತೆಗೆ ಈಗ ಹೊಸದಾಗಿ ಪ್ರಾರಂಭ ಹಂತದಲ್ಲಿ MRPLನ CSR ಫಂಡಲ್ಲಿ ನೂತನ ಕಾರ್ಯಾಲಯ ಉದ್ಘಾಟನೆ ಆಗಿದೆ. ಇನ್ನು ಕೆಲವು ದಿನಗಳ ನಂತರ, ಕೆಲ ತಿಂಗಳ ನಂತರ ಅನೇಕ ದಾನಿಗಳ ಸಹಾಯದಿಂದ ಎಲ್ಲ ಸಂಪೂರ್ಣ ಕಟ್ಟಡ ಕೂಡ ನಿರ್ಮಾಣ ಆಗುತ್ತೆ. ಇನ್ನು ಕೆಲವೇ ತಿಂಗಳಲ್ಲಿ ಸಂಪೂರ್ಣ ಮಹಡಿಯು ಉದ್ಘಾಟನೆಗೊಂಡು ಅನೇಕ ದಿವ್ಯಾಂಗರಿಗೆ ಇಲ್ಲಿಯೇ ವಸತಿ ಸೌಲಭ್ಯ ಕೂಡ ಇರುವಂಥದ್ದು. ಮುಖ್ಯವಾಗಿ ಸೇವೆಯನ್ನೇ ಮುಖ್ಯ ಧ್ಯೇಯವಾಗಿ ಇಟ್ಕೊಂಡಿರುವಂಥದ್ದು. ಇನ್ನು ಕೆಲವೇ ಸಮಯದಲ್ಲಿ ಬಹುಮಹಡಿ ಕಟ್ಟಡ ಕೂಡ ನಮ್ಮ ಕನ್ನಡಿಯಲ್ಲಿ ಆಗುತ್ತೆ. ಆ ಮೂಲಕ ದಿವ್ಯಾಂಗರಿಗೆ ಹೊಸ ಆಶಾಕಿರಣವಾಗಿ ಈ ಬಹುಮಹಡಿ ಕಟ್ಟಡ ಎಲ್ಲರ ಬದುಕಿಗೆ ಬೆಳಕಾಗಿ ನಮ್ಮ ಮುಂದೆ ಕಂಡುಬರುತ್ತೆ. ಈ ಸಂಸ್ಥೆ ಬಗ್ಗೆ ಮಾತಾಡೋಕ್ಕೆ ಸೇವಾನಿಕೇತನದ ಸಂಸ್ಥಾಪಕ ಕೆ ವಿನಾಯಕ್ ರಾವ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಒಂದು ಖುಷಿ ಪಡುವಂಥ ವಿಚಾರ, ದಿವ್ಯಾಂಗರಿಗೆ ಇಷ್ಟು ದೊಡ್ಡ ಕಟ್ಟಡ ಆಗ್ತಾ ಇದೆ, ಇನ್ನು ಕೆಲವೇ ಸಮಯ ಬಾಕಿ ಇರುವಂಥದ್ದು. ಇಲ್ಲಿ ವಿಶೇಷವಾಗಿ ಯಾವ ಥರ ವ್ಯವಸ್ಥೆ ಇರುತ್ತೆ? ಒಂದು ನಾನೇ ಸ್ಪೈನಲ್ ಇಂಜುರಿಯವನಾಗಿ ಈಗ ಏನು 7 ವರ್ಷಗಳಿಂದ ಸೌತಡ್ಕ ಮಹಾಗಣಪತಿ ದೇವಸ್ಥಾನದ ಪಕ್ಕದಲ್ಲಿ ಸೇವಾಧಾಮ ಅನ್ನುವಂಥ ಪುನಶ್ಚೇತನ ಕೇಂದ್ರ ಉಂಟು. ಅದು ಚಿಕ್ಕದು ಮತ್ತು ಚೊಕ್ಕದಾಗಿ ಉಂಟು. ಆದರೆ ಅದು ನಮ್ಮ ವ್ಯವಸ್ಥೆಗಳನ್ನು ಪೂರ್ತಿಯಾಗಿ ಅದರಲ್ಲಿ ಸೇರಿಸಿಕೊಳ್ಳಲಿಕ್ಕೆ ಸ್ವಲ್ಪ ಇಕ್ಕಟ್ಟಾಗ್ತಾ ಉಂಟು. ಎರಡನೇದು, ನಮಗೂ ಕೂಡ ಇಲ್ಲಿ ಆಫೀಸು ಇದ್ದು ಅಲ್ಲಿಗೆ ಹೋಗಿ ಬರುವಂಥದ್ದು ಕೂಡ ಒಂದು 22 ಕಿಲೋಮೀಟರ್ ದೂರ ಹೋಗಿ ಬರಲಿಕ್ಕೆ ಅರ್ಧ ದಿನ ಬೇಕಾಗ್ತದೆ. ಏನಾದರೂ 1 ಗಂಟೆಯ ಕಾರ್ಯಕ್ರಮದಲ್ಲಿಯೂ ಕೂಡ ನಾವು 1 ಗಂಟೆ ಟ್ರಾವೆಲ್ ಮಾಡಬೇಕು, ಪುನಃ ವಾಪಸ್ ಬರಬೇಕು. ಮತ್ತು ಇಮಿಡಿಯೇಟ್ ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ಸ್ಪಂದಿಸುವಂಥದ್ದು ಕೂಡ ನಿಧಾನ ಆಗ್ತದೆ. ಆದ ಕಾರಣ ನಮ್ಮ ಊರಲ್ಲೇ ಇದ್ದಾಗ ನಮ್ಮ ಸುತ್ತಮುತ್ತ ನನ್ನ ಊರೇ ಯಾರೋ ಒಬ್ಬರನ್ನು ಫೋನ್ ಮಾಡಿ ಏನಾದರೂ ವ್ಯವಸ್ಥೆ ಮಾಡಲಿಕ್ಕೂ ಕೂಡ ಹೇಳ್ಬೋದು. ಆದ ಕಾರಣ ಇಲ್ಲಿಗೆ ಶಿಫ್ಟ್ ಮಾಡಬೇಕು. ಬಟ್ ಅಷ್ಟೇ ವ್ಯವಸ್ಥೆ ಅಲ್ಲ, ಈಗ ಅಡ್ವಾನ್ಸ್ ಟೆಕ್ನಾಲಜಿ ಏನುಗಳು ಉಂಟು ಅದನ್ನು ಸೇರಿಸಿಕೊಳ್ಳುವಂಥದ್ದನ್ನು ಮಾಡಲಿಕ್ಕಿದ್ದೇವೆ ನಾವು. ಯಾಕಂದರೆ ಅಲ್ಲಿಯ ಜಾಗ ಅಥವಾ ಇಲ್ಲಿಯ ಜಾಗ ಕಂಪೇರ್ ಮಾಡಿದರೆ ಇಲ್ಲಿ ಅಕೊಮಡೇಷನು ಬೇರೆ ಮತ್ತು ವ್ಯವಸ್ಥಿತವಾಗಿ ಜಾಸ್ತಿ ಉಂಟು, ಸ್ವಲ್ಪ ಪ್ರೈವೇಸಿ ಉಂಟು. ಆದರೆ ಅಲ್ಲಿ ಇಲ್ಲ. ಅಲ್ಲಿ ಕೇರ್ಟೇಕರ್ಗಳು ಇದು ಇನ್ಮೇಟ್ಸ್ಗಳ ಬೆಡ್ಡಿನ ಅಡಿಯಲ್ಲಿ ಮಲಗಬೇಕಾಗ್ತದೆ. ಇಕ್ಕಟ್ಟು 3 ಬೆಡ್ ಹಾಕುವಾಗ 3 ಜನ ಕೆಳಗೆ ಮಲಗುವಂಥದ್ದು ತುಂಬ ಕಷ್ಟ ಉಂಟು. ಅದು ನಮಗೆ ಗೊತ್ತಿತ್ತು, ಬಟ್ ನಾವು ಅನಿವಾರ್ಯತೆ. ಇಲ್ಲಿ ಹಾಗಲ್ಲ, ಸ್ವಲ್ಪ ಪ್ರೈವೇಸಿ ಇರ್ತದೆ. ಕ್ಯಾರ್ಟೇಕರಿಗೂ ಕೂಡ ಸಣ್ಣ ದಿವಾಣದಾಗೆ ಮಾಡ್ತೇವೆ. ಮತ್ತು ಅವನಿಗೆ ವೀಲ್ಚೇರಲ್ಲಿ ಪಕ್ಕದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಇದು ಏನು ಬಟ್ಟೆ ಅಥವಾ ಅವನ ಬಾಟಲ್ಗಳು, ನೀರಿದ್ದು ಬಾಟ್ಲು, ಮಾತ್ರೆ ಇಟ್ಟುಕೊಳ್ಳಲಿಕ್ಕೆ ವ್ಯವಸ್ಥೆ. ಮತ್ತು ಅವರ ಮನೆಯವರು ಕೂಡ ಅವರ ಬಟ್ಟೆಯನ್ನು ಇಟ್ಟುಕೊಳ್ಳುವ ವ್ಯವಸ್ಥೆಗಳನ್ನು ಖುಷಿಯಲ್ಲಿ ಅವನು ಅದನ್ನು ಆಪ್ರೇಟ್ ಮಾಡಬೇಕು. ಅವನು ಕೂಡ ಯಾರು ಸ್ಪೈನಲ್ ಇಂಜುರಿಯವನು ಕೂಡ ಸುಲಭದಲ್ಲಿಯ ಏನು ವ್ಯವಸ್ಥೆಗಳಿಗಾಗಿ ಯೋಚನೆ ಇಲ್ಲಿ ಮಾಡಿದ್ದೇವೆ. ಎರಡನೇದು, ಅಲ್ಲಿ ಥೆರಪಿ ಹಾಲ್ ಸಾಧಾರಣ 1100 ಸ್ಕ್ವೇರ್ ಫೀಟ್ ಇರ್ಬೋದು. ಆದರೆ ಇಲ್ಲಿ ಸಾಧಾರಣ 3000 ಸ್ಕ್ವೇರ್ ಫೀಟ್ ಇದ್ದು ದೊಡ್ಡ ಹಾಲೇ ಸಿಗ್ತದೆ. ಯಾವುದೇ ಪಾರ್ಟಿಷನ್ಗಳಿಲ್ಲ. ಈಗ ಏನು ಡಾಕ್ಟ್ರು ಬಂದರೆ ಅವರನ್ನು ಏನು ಪೇಷಂಟನ್ನು ನಾವು ಇನ್ಮೇಟ್ಸ್ ಅಂತ ಹೇಳ್ತೇವೆ, ಅವರನ್ನು ನೋಡುವಂಥದ್ದು ಒಂದು ಕರ್ಟನ್ ಮಾತ್ರ ಹಾಕ್ತೇವೆ, ಏನು ಪಾರ್ಟಿಷನ್ ಇಲ್ಲ. ಆದ ಕಾರಣ ಪೂರ್ತಿ ಈ ಹಾಲ್ ಏನುಂಟು ನಮ್ಮದು ಇಲ್ಲಿಯ ಫ್ಲೋರ್ ಇದು ಇಷ್ಟು ಪೂರ್ತಿ ಥೆರಪಿಗಾಗಿ ಇರ್ತದೆ. ಇನ್ನು ಅವರಿಗೆ ಇನ್ನೊಂದು ಒಳ್ಳೆಯ ವ್ಯವಸ್ಥೆ ಅಂದರೆ ದೊಡ್ಡ ಹಾಲ್ ಏನಾದರೂ ಪ್ರೋಗ್ರಾಮ್ ಮಾಡಲಿಕ್ಕಿದ್ರೆ ಅದು ಊರಿಗೆ ಮತ್ತು ಅವರಿಗಾಗಿ. ಈಗ ಉದಾಹರಣೆಗೆ ನಿನ್ನೆ ಕಾರ್ಯಕ್ರಮಕ್ಕಾಗಿ 10-15 ಮಂದಿ ಸ್ಪೈನಲ್ ಇಂಜುರಿಯವರು ವೀಲ್ಚೇರಲ್ಲಿ ಬಂದಿದ್ದಾರೆ, ಬೇರೆ ಬೇರೆ ಊರಿನವರು ಬಂದಿದ್ದಾರೆ. ಆದರೆ ಇಲ್ಲಿ ಹಾಲಲ್ಲಿ ಬೇರೆ ಕಡೆ ಬಂದು ಏನಾದರೂ ಉಳ್ಕೊಳ್ಳಿಕ್ಕಿದ್ರೆ ಅದಕ್ಕೂ ಕೂಡ ನಾವು ವ್ಯವಸ್ಥೆ ಮಾಡ್ತೇವೆ. ಯಾಕಂದರೆ 20 ಬೆಡ್ಗಳಲ್ಲಿ 1-2 ಬೆಡ್ಗಳು ಖಾಲಿ ಇರ್ತದೆ, ಅದನ್ನು ಅರೇಂಜ್ ಮಾಡ್ಬೋದು. ಆದ ಕಾರಣ ಒಬ್ಬ ಯಾವ ಸ್ಪೈನಲ್ ಇಂಜುರಿಯವನು ನಮ್ಮ ಈಗ ಆಫೀಸಿಗೆ ಬಂದು ಅಥವಾ ಈ ಕಟ್ಟಡಕ್ಕೆ ಬಂದರೆ ಅದು ಅಂಡರ್ಗ್ರೌಂಡ್ ಇದು ಬೇಸ್ಮೆಂಟಲ್ಲಿ ಏನು ಅಲ್ಲಿ ಪಾರ್ಕಿಂಗ್ ಮಾಡಿ ಬಂದರೆ ಅವನಿಗೆ ಸುಲಭದಲ್ಲಿ ರ್ಯಾಂಪ್ ಮೂಲಕ ಹೋಗ್ಬೋದು. ಯಾಕಂದರೆ ಎಲ್ಲ ಫ್ಲೋರ್ಗಳಲ್ಲಿ ರ್ಯಾಂಪಿನ ವ್ಯವಸ್ಥೆಗಳುಂಟು. ಯಾಕಂದರೆ ಗ್ರೌಂಡ್ +4 ಅಂತಾದಾಗ ಅದು ಬೇಸ್ಮೆಂಟ್ ಸೇರಿ ಒಟ್ಟು 6 ಆಗ್ತದೆ. ಬೇಸ್ಮೆಂಟ್ ಗ್ರೌಂಡು +4 6 ಆಗ್ತದೆ. ಆದ ಕಾರಣ ಎಲ್ಲ ಫ್ಲೋರಲ್ಲಿ ರ್ಯಾಂಪುಗಳುಂಟು. ಎಲ್ಲ ಫ್ಲೋರಿಗೂ ಕೂಡ ಸ್ಟೇರ್ ಕೇಸ್ ಉಂಟು. ಮೂರನೇದು ಲಿಫ್ಟಿನ ವ್ಯವಸ್ಥೆ ಉಂಟು. ಈಗ ಲಿಫ್ಟಿನ ಪ್ರೊವಿಷನ್ ಇಟ್ಟಿದ್ದೇವೆ. ನಮಗೆ ಡೋನರ್ ಸಿಕ್ಕಿದ ಕೂಡಲೇ ಅದನ್ನು ಫಿಕ್ಸ್ ಮಾಡ್ತೇವೆ. ಇನ್ನು ಈ ಎಲ್ಲ ಫ್ಲೋರ್ಗಳಲ್ಲಿಯೂ ಕೂಡ ವೀಲ್ಚೇರ್ ಆಕ್ಸೆಸಿಬಲ್ ವಾಶ್ರೂಮ್ಗಳನ್ನು ಇಟ್ಟಿದ್ದೇವೆ.
ಈಗ ಆಫೀಸಿಗೆ ಬಂದ ಎಂಟ್ರಿಯಲ್ಲೇ ನಿಮಗೆ ಅಲ್ಲಿ 2 ಸಿಗ್ತದೆ. ಅದು ಸ್ಪೈನಲ್ ಇಂಜುರಿಯವರು ಅಥವಾ ಸ್ವಲ್ಪ ದೊಡ್ಡ ಬೇರೆ ಡಿಸೆಬಿಲಿಟಿಯವರು ಬಂದರೂ ಕೂಡ ಸುಲಭದಲ್ಲಿ ಅದನ್ನು ಉಪಯೋಗ ಮಾಡಲಿಕ್ಕಾಗಿ ಉಂಟು. ಇನ್ನು ಅಕಮಡೇಷನಲ್ಲಿ ಕೂಡ ಸ್ವಲ್ಪ ದೊಡ್ಡದು, ವೀಲ್ಚೇರ್ ಹೋಗಬೇಕು, ಅವನು ಆ ಕಟ್ಟೆಯಲ್ಲಿ ಕೂತ್ಕೊಳ್ಬೇಕು, ಅವನ ಶೌಚವನ್ನು ಮಾಡಬೇಕು, ಮತ್ತು ಶಿಫ್ಟಾಗಿ ಸ್ನಾನ ಮಾಡಬೇಕು. ಅವನು ಅಷ್ಟು ದೊಡ್ಡ 10x10 ರೂಮಿನಷ್ಟು ದೊಡ್ಡದು ಎಂಥ ಟಾಯ್ಲೆಟ್ ಬಿಲ್ಡಿಂಗ್ ಇದು ರೂಮುಗಳನ್ನು ಮಾಡಿದ್ದೇವೆ. ಪ್ರೊವಿಷನ್ ಉಂಟು. ಗಾಳಿ ಮತ್ತು ಬೆಳಕುಗಳು ಸರಾಗವಾಗಿ ಬರಬೇಕು ಅನ್ನೋ ದೃಷ್ಟಿ. ಯಾಕಂದರೆ ನಾವು ಹಗಲು ಡ್ಯೂಟಿ ಮಾಡುವಾಗ ಮತ್ತೆ ಲೈಟ್ ಇಟ್ಟುಕೊಂಡು ಡ್ಯೂಟಿ ಮಾಡಲಿಕ್ಕಿಲ್ಲ. ಆದ ಕಾರಣ ದೊಡ್ಡ ದೊಡ್ಡ ಎಂಥ ಕಿಟಕಿಗಳು ಮತ್ತು ಗಾಳಿ ಸಂಚಾರಕ್ಕೆ ಸಹ ವ್ಯವಸ್ಥೆ ಮಾಡಿದ್ದೇವೆ. ಒಬ್ಬ ಖುಷಿಯ ಬದುಕಲ್ಲಿ ಬಂದಾಗ ಅಥವಾ ಅವನು ಏನೋ ಬಂದಾಗ ಅಥವಾ ಖುಷಿ ಇಲ್ಲ ಅವನಿಗೆ ಬಂದಾಗ ಆ ರಿಹ್ಯಾಬ್ ಅವನನ್ನು ಸಾಂತ್ವನಗೊಳಿಸ್ತದೆ, ಅವನಿಗೆ ಸಪೋರ್ಟ್ ಮಾಡ್ತದೆ, ಅವನ ಅವಕಾಶಗಳಿಗೆ ಅವನಿಗೆ ಸಿಗುವ ಅವಕಾಶಗಳಿಗೆ ಬೆಂಬಲವಾಗಿ ನಿಲ್ತದೆ. ಇಷ್ಟಾಗುವಾಗ ಅವನು ಕೂಡ, ಯಾಕಂದರೆ ನಿನ್ನೆ ನಮ್ಮ ಕಾರ್ಯಕ್ರಮದಲ್ಲಿ 100 ಕಿಲೋಮೀಟ್ರ್ ನಿಯೋ ಬೋಲ್ಟಲ್ಲಿ ಬಂದವರಿದ್ದರು. ಶಿರ್ಸಿಯಿಂದ ಉಡುಪಿಯಾಗಿ ಬಂದಾಗ ಮತ್ತೆ ಅವರೊಟ್ಟಿಗೆ ಸೇರಿ ಬಂದವರಿದ್ದರು. ಇವರದ್ದು ಮನಸ್ಥಿತಿ ಹೇಗುಂಟಂದರೆ, ನನ್ನಿಂದ ಅವರಿಗೆ ಅವಕಾಶ ಸಿಕ್ಕಿದಾಗ 100 ವಿನಾಯಕರನ್ನು ಕಾಣ್ಬೋದೇನೋ ಅಂತ ಆಗ್ತದೆ. ಯಾಕಂದರೆ ಅಷ್ಟು, ಯಾಕಂದರೆ ಇನ್ನೂ ಅವರಿಗೆ ಏಜ್ ಇನ್ನೂ ಉಂಟು ಅವರಿಗೆ. ಯಾಕಂದರೆ ನಮ್ಮದು ಅರ್ಧ ಏಜ್ ಆಗಿದೆ, ಈಗ 50-55 ಇದ್ದೇನೆ. ಆದ ಕಾರಣ ಒಬ್ಬ ವೀಲ್ಚೇರಲ್ಲಿ ಬಂದಾಗ ಅವನಿಗೆ ಸುಲಭದ ಅಡೆತಡೆ ರಹಿತ ವಾತಾವರಣವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಈಗ ಉದಾಹರಣೆಗೆ ಫೌಂಡರ್ಸ್ ಕ್ಯಾಬಿನ್ ಇರ್ಬೋದು, ಪ್ರೆಸಿಡೆಂಟ್ ಕ್ಯಾಬಿನ್ ಅಥವಾ ಮ್ಯಾನೇಜರ್ಗಳ ಕ್ಯಾಬಿನ್ ಕೂಡ ಸ್ಲೈಡಿಂಗ್ಸ್ ಮಾಡಿದ್ದೇವೆ. ಈಗ ಉದಾಹರಣೆಗೆ ರೆಕಾರ್ಡ್ ರೂಮಿಗೆ ಹೋಗಲಿಕ್ಕೂ ಕೂಡ ಬಾಗಿಲುಗಳುಂಟು, ಬಟ್ ಅದರದ್ದು ದಾರಂಧ್ರ ತುಂಬ ತಗ್ಗಲ್ಲಿ ಕೊಟ್ಟಿದ್ದೇವೆ, ವೀಲ್ಚೇರಲ್ಲಿ ಹೋಗ್ಬೋದು ಅಂತ. ಇನ್ನು ಮೀಟಿಂಗ್ ಹಾಲಲ್ಲಿಯೂ ಕೂಡ ಮೀಟಿಂಗ್ ಅದು ರೌಂಡ್ ಟೇಬಲಲ್ಲಿ 2 ವೀಲ್ಚೇರ್ಗಳ ಮಧ್ಯದಲ್ಲಿ ಸ್ವಲ್ಪ ಟೇಬಲ್ ಇಡುವ ಅಂತ. ಯಾಕಂದರೆ 2 ವೀಲ್ಚೇರ್ನವರು ಸುಲಭದಲ್ಲಿ ಅಲ್ಲಿ ಹೋಗಬೇಕು, ಅಲ್ಲಿ ತಿರುಗಿ ವಾಪಸ್ ಬರಬೇಕು ಅನ್ನುವ ದೃಷ್ಟಿಯಲ್ಲಿ ಮೀಟಿಂಗ್ ಹಾಲ್ ಇಟ್ಟಿದ್ದೇವೆ. ಈ ಎಲ್ಲ ವ್ಯವಸ್ಥೆಗಳಿಗೆ ಪ್ರಯತ್ನಪೂರ್ವಕವಾಗಿ 1 ವರ್ಷದ ಒಳಗೆ ಮಾಡಬೇಕು ಅಂತ ನಮ್ಮದು ಯೋಚನೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಯಾಕಂದರೆ ಧನದಾನಿಗಳು ಸ್ವಲ್ಪ ಈಗ ಹತ್ತಿರ ಆಗ್ತಾ ಇದ್ದಾರೆ. ಯಾಕಂದರೆ ಇದು ನಾವು ತುಂಬ ಪ್ರಚಾರ ಕೊಡದ ಡಿಸೆಬಿಲಿಟಿ, ಪ್ರಚಾರ ಕೊಡಲಿಕ್ಕೂ ಕೂಡ ನಮಗೆ ಸಾಧ್ಯ ಇಲ್ಲ. ಯಾಕಂದರೆ ನಮಗೆ ಬಂದಂಥ ಹಣವನ್ನು ಎಲ್ಲವನ್ನು ನಾವು ಉಪಯೋಗ ಮಾಡ್ತೇವೆ. ಆದರೆ 10%, 5% ಅಡ್ವರ್ಟೈಸ್ಮೆಂಟಿಗೆ ಕೊಡಲಿಕ್ಕೆ ಕೂಡ ನಮ್ಮ ಹತ್ರ ಸಾಧ್ಯ ಇಲ್ಲ. ಯಾಕಂದರೆ ನಮಗೆ ನಾಳೆ ಅಥವಾ ಇನ್ನೊಂದು ತಿಂಗಳ ನಂತರದ ಸ್ಯಾಲ್ರಿ ಹೇಗೆ ಕೊಡ್ಬೋದು ಅನ್ನುವಂಥದ್ದು ನಮಗೆ ಯೋಚನೆಗಳು ನಡೀತಾ ಇದೆ. ಯಾಕಂದರೆ ಅವರಿಗೂ ಕೂಡ ಭದ್ರತೆ ಕೊಡಬೇಕು, ಉದ್ಯೋಗ ಭದ್ರತೆ, ಸಮಯದಲ್ಲಿ ಸ್ಯಾಲ್ರಿ ಕೊಡಬೇಕು. ಅವರಿಗೆ ಯೂನಿಫಾರ್ಮ್ ಇರ್ಬೋದು, ಅವರ ಸಿಬ್ಬಂದಿಗಳ ಅವರ ಫೆಸಿಲಿಟಿಗಳು, ಸೌಲಭ್ಯಗಳು ಗೌರ್ಮೆಂಟ್ ನಾರ್ಮ್ಸ್ ಉಂಟು, ಅದನ್ನು ಕೂಡ ನಾವು ಕೊಡಬೇಕಾಗ್ತದೆ. ಆದ ಕಾರಣ ಒಮ್ಮೊಮ್ಮೆ ಅದು ಕೂಡ ನಮಗೆ ಕಷ್ಟ ಆಗ್ತಾ ಉಂಟು. ಈಗ ನಾಳೆ ಸಂಬಳ 5ನೇ ತಾರೀಕು, ಇವತ್ತು ಕೊಡಬೇಕಿತ್ತು, ನಾಳೆ 50% ಮಾತ್ರ ಕೊಡ್ತಾ ಇದ್ದೇವೆ, ನಮ್ಮ ಹತ್ರ ಇಲ್ಲ. ಆದರೆ ಮುಂದೊಂದು ದಿನ ಆಗ್ತದೆ ಅನ್ನುವಂಥ ವಿಶ್ವಾಸ ಉಂಟು. ಯಾಕಂದರೆ ಅಷ್ಟು ಪ್ರಯತ್ನಗಳು, ನಮ್ಮದು ಸಂಘಟಿತ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೇವೆ. ಈ ರೀತಿಯಾದಂಥ ಇಂತಹ ಒಂದು ಕಟ್ಟಡ ಆಗಬೇಕು, ಎಲ್ಲ ವ್ಯವಸ್ಥೆ ಆಗಬೇಕಂತ ಎಷ್ಟು ವರ್ಷಗಳ ಕನಸಾಗಿತ್ತು ನಿಮ್ಮದು? ನಾನು ಕೂಡ 21 ವರ್ಷ ರಿಹ್ಯಾಬಿಲಿಟೇಷನ್ ಸೆಂಟರ್ ಗೊತ್ತಿಲ್ಲದೆ ನಾನು ಕಷ್ಟಪಟ್ಟಿದ್ದೇನೆ. ಪ್ರತಿಯೊಂದು ಇಲಾಖೆಗಳು, ಯಾಕೆಂದರೆ ನಾನು ಕೃಷಿಯ ಮೂಲ ನನ್ನದು. ನನ್ನ ಮನೆ ಒಂದು 20 ಎಕರೆಯ ಕೃಷಿ ಭೂಮಿಗೆ ಹೋಗಲಿಕ್ಕೂ ಕೂಡ ಸ್ವಲ್ಪ ವ್ಯವಸ್ಥೆ ಮಾಡಿಕೊಂಡಿದ್ದೇನೆ. ಆದರೆ ನಾನು ಕೃಷಿ ಇಲಾಖೆಯೋ ಅಥವಾ ಪಂಚಾಯಿತಿಗೋ ಅಥವಾ ಒಂದು ಪಾರ್ಕಿಗೋ ಅಥವಾ ಬೇರೆ ಯಾವುದೋ ಕಾರ್ಯಕ್ರಮಗಳಿಗೆ ಹೋದಾಗ ನನಗೆ ಸಿಕ್ಕಿದ್ದು ಏನಂದರೆ ಅಲ್ಲಿ ತಡೆಗಳು ಅಥವಾ ವೆಹಿಕಲ್ಗಳನ್ನು ಕೂಡ ನಾವು ಹೈರ್ ಮಾಡುವಾಗ ಸಹ ನಮಗೆ ಕಷ್ಟ ಆಗ್ತದೆ. ಆದರೆ ನಮ್ಮ ಒಟ್ಟೊಟ್ಟಿಗೆ ಒಬ್ಬ ಬೇಕು, ಒಬ್ಬನಿಗೆ ಒಮ್ಮೊಮ್ಮೆ ಎತ್ತಲಿಕ್ಕಾಗೋದಿಲ್ಲ. ತಡೆರಹಿತ ವಾತಾವರಣ ಬೇಕು. ಆದ ಕಾರಣ ಮನಸ್ಸಲ್ಲಿ ಬಂದದ್ದು ನಮ್ಮಂಥವರು ಕೂಡ ಸುಲಭ ಜೀವನ ಸಾಗಿಸಬೇಕು. ಅವರ ವ್ಯವಹಾರಕ್ಕಾಗಿ ಅವರು ಮನೆಯಿಂದ ಹೊರಗೆ ಬಂದಾಗ ಅಥವಾ ಅವರ ಕುಟುಂಬದ ಒಳ್ಳೆಯ ಕೆಲಸಗಳಿಗೆ ಅಥವಾ ಇನ್ನೊಬ್ಬರ ಒಳ್ಳೆಯ ಕೆಲಸಗಳಿಗೆ, ಮದುವೆ ಅಥವಾ ಮುಂಜಿಗಳಿಗೆ ಹೋದಾಗ ಅಲ್ಲಿಯೂ ಕೂಡ ಅದು ಹಾಲ್ ಇರ್ಬೋದು, ಅದು ಎಲ್ಲವೂ ಕೂಡ ಆಗಬೇಕು ಅನ್ನುವಂಥದ್ದು ನನ್ನದು ಕೂಡ ಯೋಚನೆ ಉಂಟು. ಆದರೆ ನಾವು ಇಡೀ ಸಮಾಜವನ್ನು ತಿದ್ದಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಮಿತಿಯಲ್ಲಿ, ನನ್ನ ಮನೆಯಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನು ನಾನು ಮಾಡಿಕೊಳ್ಬೇಕು. ನನ್ನ ಮನೆಯನ್ನು ನೋಡಿ ಬಾಕಿಯವರು ಸ್ವಲ್ಪ ಡಿಸೆಬಿಲಿಟಿ ಇದ್ದವರು ಮಾಡಿಕೊಳ್ಬೇಕು, ಅಥವಾ ಅವರಿಗೆ ನಾವು ಸಪೋರ್ಟ್ ಮಾಡಬೇಕು. ಅಥವಾ ನಾನು ಕೆಲಸ ಮಾಡೋದನ್ನು ನಾನು ವಾಲಂಟಿಯರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ಸಂಸ್ಥೆ ಮತ್ತು ಈ ಕಟ್ಟಡವೂ ಕೂಡ ತಡೆರಹಿತ ವಾತಾವರಣ ಬೇಕು. ಇಲ್ಲಿ ಮಾನವೀಯತೆಯ ನಾವು ನಮಗೆ ಬೇಕು ಅಂತ ಅಪೇಕ್ಷೆ ಮಾಡ್ತೇವ,
ಅದೇ ರೀತಿ ಇಲ್ಲಿಂದನೂ ಕೂಡ ಕೊಡುವಂಥ ವ್ಯವಸ್ಥೆ ಆಗಬೇಕು. ನಮ್ಮ ಸಿಬ್ಬಂದಿಗಳು ಕೂಡ ಆ ರೀತಿಯಾದಂಥ ಮನಸ್ಥಿತಿಯನ್ನು ನಾವು ಏನು ಅಳವಡಿಸಿಕೊಂಡಿದ್ದೇವೆ, ಅಥವಾ ನಮ್ಮನ್ನು ನೋಡಿ ನಮ್ಮ ಸಿಬ್ಬಂದಿಗಳು ಕೂಡ ಆ ರೀತಿಯಲ್ಲಿದ್ದಾರೆ. ಯಾಕಂದರೆ ನಿನ್ನೆ ಪ್ರತಿಯೊಬ್ಬರು ಬರುವಾಗ ಅವರನ್ನು ಎತ್ತಿಕೊಂಡು ಅವರನ್ನು ವೀಲ್ ಚೇರ್ ಶಿಫ್ಟ್ ಮಾಡುವಂಥ ರೀತಿ ನಿಮಗೆ ನೋಡುವಾಗ ಅದು ಎಲ್ಲರನ್ನು ಎಲ್ಲ ರೀತಿಯಲ್ಲಿ ಎತ್ತಲಿಕ್ಕೆ ಆಗೋದಿಲ್ಲ. ಈಗ ಸ್ಪೈನಲ್ ಇಂಜುರಿ ಅವ್ರದ್ದು ಕೆಳಭಾಗ ನಿಷ್ಕ್ರಿಯ ಆದ ಕಾರಣ ಕೆಳಭಾಗಕ್ಕೆ ನಾವು ಜಾಸ್ತಿ ಕೇರ್ ತಗೊಳ್ಬೇಕು, ಬೇರೆ ಡಿಸೆಬಿಲಿಟಿಗೆ ಹಾಗಲ್ಲ. ಆದರೆ ಯಾರೋ ಒಮ್ಮೆನೇ ಎತ್ತಿ ಇಡ್ತಾನೆ ಅಂತ ಹೇಳಿದರೂ ಕೂಡ ಆಗೋದಿಲ್ಲ, ಅದು ಕಷ್ಟ ಆಗ್ತದೆ. ಡಿಫಾರ್ಮಿಟಿಗೆ ಮತ್ತೇನೋ ಕ್ರ್ಯಾಕ್ ಆಗಿ ಇದು ಆಗ್ತದೆ. ಆದ ಕಾರಣ ಈ ಡಿಸೆಬಿಲಿಟಿಗಾಗಿ ಸಂಪೂರ್ಣವಾದಂಥ ನ್ಯಾಯವನ್ನು ಕೊಡಬೇಕು ಅನ್ನುವಂಥದ್ದು ಒಂದು. ಎರಡನೇದು, ಇಷ್ಟು ದೊಡ್ಡ ವ್ಯವಸ್ಥೆ ಆಗುವಾಗ, ಉದಾಹರಣೆಗೆ ನಮ್ಮ ಡೋನರ್ ಒಬ್ಬರು ಇದ್ದರು, ನಿಮ್ಮ ಒಂದು ಫ್ಲೋರಿಗೆ 60 ಲಕ್ಷ ಆಗುವಾಗ ಬೆಂಗಳೂರಲ್ಲೆಲ್ಲ 2 ಫ್ಲೋರಿಗೆ ನಾವು ಡೊನೇಷನ್ ಕೊಡ್ತೇವೆ, ನಿಮ್ಮದು ಒಂದೇ ಫ್ಲೋರಿಗೆ 60-70 ಯಾಕೆ ಹೇಳ್ತೀರಿ ಅಂತ. ಆದರೆ ಇದು ಸೌತ್ ಕೆನರಾ, ಮಳೆ ಜಾಸ್ತಿ, ಕಲ್ಲುಗಳು ಅಥವಾ ಇಲ್ಲಿಯ ರೇಟುಗಳು ಜಾಸ್ತಿ ಅಂತ ಹೇಳುವಾಗ ಅವರು ಬಿಟ್ಟು ಹೋದ್ರು ನಮ್ಮನ್ನು. ಆದರೆ ಕೇವಲ ಸ್ಪೈನಲ್ ಕಾರ್ಡ್ ಇಂಜುರಿ ಅವರಿಗೆ ಮಾತ್ರ ಅಲ್ಲ, ಮತ್ತೊಂದು ಅಷ್ಟು ಡಿಸೆಬಿಲಿಟಿಗೆ ನ್ಯಾಯ ಕೊಡುವಂಥದ್ದಾಗಬೇಕು. ಆದರೆ ನಮ್ಮ ಹತ್ರ ಸಾಧ್ಯವೂ ಇಲ್ಲ. ಆದರೆ ಬೇರೆ ನೀವು ಅಲ್ಲಿ ಬ್ಲೈಂಡಿಗೆ ತಗೊಳ್ಳಿ ಅಥವಾ ಹಿಮೋಫೀಲಿಯಾಕ್ಕೆ ತಗೊಳ್ಳಿ, ಅದರದ್ದೇ ಆದಂಥ ಒಂದು ಕಟ್ಟುಪಾಡುಗಳ ಮೂಲಕ ಬೇರೆ ಬೇರೆ ಸಂಸ್ಥೆಗಳು ಅಥವಾ ಅನುದಾನಗಳು ಉಂಟು. ಆದರೆ ಪುನಶ್ಚೇತನ ಕೇಂದ್ರ ಅಂತ ಬರುವಾಗ ಅದಕ್ಕೆ ಅನುದಾನವಿಲ್ಲ, ದೇಣಿಗೆ, ಸರ್ಕಾರದ್ದು ಸಪೋರ್ಟ್ ಕೂಡ ಇಲ್ಲ. ಆದ ಕಾರಣ ಏನು ಈ ಡಿಸೆಬಿಲಿಟಿಯೊಟ್ಟಿಗೆ ಹೊಂದಿಕೊಳ್ಳುವಂಥ ಇತರೆ ಯಾವುದಾದರೂ ಡಿಸೆಬಿಲಿಟಿಗಳಿದ್ದರೆ ಅದು ಸ್ಟ್ರೋಕು. ಯಾಕಂದರೆ ಅವನ ಬಿ ಪಿಯಿಂದಾಗಿ ಅವನು ಏನು ತಲೆಯ ಮೆದುಳಿನ ಭಾಗ ಅವನನ್ನು ನರ ಒಡೆದು ಹೋಗುವಂಥದ್ದು ಅಥವಾ ಅದು ಕ್ಲಾಟ್ ಆಗುವಂಥದ್ದು ಆಗ್ತದೆ. ಅದು ನರಕ್ಕೆ ಸಂಬಂಧಪಟ್ಟದ್ದು. ಅದರ ನಂತರ ಮೆದುಳು ಬಳ್ಳಿ ಬರುವಂಥದ್ದು. ಮೆದುಳು ಬಳ್ಳಿ ನಮ್ಮ ಡಿಸೆಬಿಲಿಟಿಗೆ ಸೇರುವಂಥದ್ದೇ. ಆದ ಕಾರಣ ಅವನಿಗೂ ಕೂಡ ಒಳ್ಳೆಯ ವಾತಾವರಣ ರೂಪಿಸಿಕೊಂಡು ಅವನ ಮನಸ್ಸನ್ನು ಖುಷಿಪಡಿಸಿ ಅವನಿಗೆ ಕೊಡುವಂತಹ ಏನು ಫಿಸಿಯೋಥೆರಪಿಗಳುಂಟು ಅದರ ಮೂಲಕ ಅವನಿಗೂ ಕೂಡ ನಾನು ಕೂಡ ಒಬ್ಬ ವ್ಯಕ್ತಿ ಆಗಬಹುದು ಅಂತ ಅವನಿಗೆ ವಿಶ್ವಾಸ ಬರುವಂಥದ್ದು ನಾವು ಮಾಡ್ತೇವೆ. ವಿಶ್ವಾಸವನ್ನು ನಾವು ತುಂಬಿಸ್ತೇವೆ. ಆಗ ಏನಾಗ್ತದೆ, ಅವನು ಬಾಕಿಯವರನ್ನು ನೋಡುವಾಗ, ಅವನಿಗಿಂತ ಕೆಟ್ಟ ಸ್ಥಿತಿಯವರನ್ನು ನೋಡುವಾಗ, ನಾನು ವೀಲ್ಚೇರಲ್ಲಿಲ್ಲ, ನಾನೊಂದು ಸ್ಟ್ರೋಕ್ ಅರ್ಧ ಮಾತ್ರ ಹೋಗಿದೆ, ಆದರೆ ಇವನಿಗೆ ನಡಿಲಿಕ್ಕಾಗೋದಿಲ್ಲ, ಅವನಿಗೆ ಮೂತ್ರ ತೆಗಿಲಿಕ್ಕಾಗೋದಿಲ್ಲ, ಅವನ ಮಲಬದ್ಧತೆ ಆ ಸಮಸ್ಯೆಗಳು ಉಂಟು ಅವನಿಗೆ. ಇದನ್ನೆಲ್ಲ ಅವನು ನೋಡುವಾಗ ಅವನು ತುಂಬ ಇಂಪ್ರೂವ್ ಆಗ್ತಾನೆ. ಯಾಕಂದರೆ ನಾನು ಅವನಿಗಿಂತ ಹುಷಾರಿದ್ದೇನೆ ಸ್ವಲ್ಪ ಅಂತ ಹೇಳುವಂಥದ್ದು ಅವನಿಗೆ ಅರ್ಥ ಆದಾಗ ಬೇಗ ರಿಕವರಿ ಆಗ್ತಾನೆ. ಆದ ಕಾರಣ ಸ್ಟ್ರೋಕ್ ಯಾರು ಅದರ ಪ್ರಾಬ್ಲಮಿಂದ ಇದ್ದಾರೆ ಅವರಿಗಾಗಿ ಪುನಶ್ಚೇತನವನ್ನು ಪ್ರಾರಂಭ ಮಾಡುವಂಥ ದೊಡ್ಡ ಯೋಜನೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ಒಟ್ಟು ಎಷ್ಟು ಅನುದಾನ ಇಲ್ಲಿ ಬಂದಿದೆ, ಇನ್ನು ಎಷ್ಟು ಬೇಕಾಗುತ್ತೆ ಈ ಒಂದೆಲ್ಲ ಸಂಪೂರ್ಣ ಒಂದು ಕಾಮಗಾರಿ ಆಗಬೇಕಾದ್ರೆ? ಸುಮಾರು ನಾವು ಗ್ರೌಂಡ್ ಪ್ಲಸ್ 2ಗೆ 3 ಕೋಟಿಯನ್ನು ಎಸ್ಟಿಮೇಟ್ ಮಾಡಿದೆವು. ಆದರೆ ನನ್ನದು ಏನು ಫೌಂಡೇಶನ್ ಮಾಡುವಾಗ ಅದರದ್ದು ಮಣ್ಣಿನ ಮತ್ತು ನೀರಿನ ಹೊರತೆ ಇದು ಎಲ್ಲವೂ ರಾಫ್ಟ್ ಫೌಂಡೇಶನಿಗೆ ಹೋಯಿತು. 30 ಲಕ್ಷ ಎಸ್ಟಿಮೇಟ್ ಇದ್ದದ್ದು ಫೌಂಡೇಶನ್ಗೆ 67 ಲಕ್ಷ ಹೋಯಿತು. ಆದ ಕಾರಣ ಒಂದು ರೀತಿಯಲ್ಲಿ ನಾವು ಒಂದಷ್ಟು ತಿಂಗಳುಗಳು ಅದಕ್ಕಾಗಿಯೇ ಸಮಯವನ್ನು ಧನವನ್ನು ಹಾಕಿಟ್ಟಿದ್ದೇವೆ. ಆದರೆ ಫೌಂಡೇಶನ್ನೇ ಗಟ್ಟಿಬೇಕಲ್ಲ, ಅದು ಏನು ತೊಂದರೆ ಇಲ್ಲ. ಈಗಾಗಲೇ 1 ವರ್ಷ ಆಯಿತು ನಮ್ಮದು. ಶಿಲಾನ್ಯಾಸ ಮಾಡಿದ್ದು ಕಳೆದ 2024 ನವಂಬರ್ 14ರಲ್ಲಿ ನಾವು ಶಿಲಾನ್ಯಾಸ ಮಾಡಿದೆವು. ಅವತ್ತಿಂದ ಇವತ್ತಿನವರೆಗೆ ಅವಿರತ ಪರಿಶ್ರಮ ಮಾಡಿದ್ದೇವೆ. ಸುಮಾರು 10 ತಿಂಗಳಲ್ಲಿ ನಮಗೆ 10 ಬೇಡ 12 ತಿಂಗಳಲ್ಲಿ ಈಗ ಇಂಜಿನಿಯರಿಗೆ 1,30 ಲಕ್ಷವನ್ನು ನಾವು ಪೇಮೆಂಟ್ ಮಾಡಿದ್ದೇವೆ. ಆಯಿತಾ? ಇದರಲ್ಲಿ 30 ಲಕ್ಷ MRPಯಲ್ಲಿದ್ದು, ಇನ್ನು 12 ಲಕ್ಷ ಈ ಫ್ಲೋರಿಗೆ ಬರಲಿಕ್ಕೆ ಉಂಟು. 1 ಕೋಟಿಯನ್ನು 10 ತಿಂಗಳಲ್ಲಿ ಓಡಾಟ ಮಾಡಿಕೊಂಡು ಸಂಗ್ರಹ ಮಾಡಿದ್ದೇವೆ. ಇನ್ನೂ ಬರಲಿಕ್ಕುಂಟು. ಜನಪ್ರತಿನಿಧಿಗಳು ಘೋಷಣೆ ಮಾಡಿದವರಿದ್ದಾರೆ ಅನುದಾನ. ಈಗ ಉದಾಹರಣೆಗೆ ರಾಜ್ಯಸಭಾದಿಂದ ಅದು ಫೈಲ್ ವರ್ಕ್ ನಡೀತಾ ಉಂಟು. MLC ಅವ್ರದ್ದು ಈ ವರ್ಷದ್ದು, ಕಳೆದ ವರ್ಷ 5 ಲಕ್ಷ, ಈ ವರ್ಷ 5 ಲಕ್ಷ ಕೊಟ್ಟಿದ್ದಾರೆ. ಈ ವರ್ಷದ್ದು MLC ಪ್ರತಾಪ್ ಸಿಂಹ ನಾಯಕರದ್ದು ಮತ್ತು ರಾಜ್ಯಸಭಾ ಸದಸ್ಯರು ಕಾವಂದರದ್ದು 3 ಲಕ್ಷವನ್ನು ಈಗ ಪೇಪರ್ ವರ್ಕ್ಸಲ್ಲಿ ಉಂಟು. ಅದು ಇನ್ನೊಂದು ತಿಂಗಳಲ್ಲಿ ಬರ್ಬೋದೇನೋ ಅಥವಾ ಲೇಟ್ ಆಗ್ಬೋದು. ಇನ್ನು ಡಾಕ್ಟರ್ ಧನಂಜಯ ಸರ್ಜಿ ಶಿವಮೊಗ್ಗದವರು, ಅವರನ್ನು ವಿಶೇಷವಾದ ವ್ಯಕ್ತಿ. ನಾನು ಅನೇಕ ವ್ಯಕ್ತಿಗಳನ್ನು ಮಿನಿಸ್ಟ್ರಿಗಳನ್ನು ಮಾತಾಡಿದಾಗ ನನಗೆ ಕೈ ಬೆರಳೆಣಿಕೆಯಷ್ಟು ಮಂದಿ ನನ್ನ ಹೃದಯವನ್ನು ತಲುಪಿದ್ದಾರೆ. ಯಾಕಂದರೆ ನಾನು ಅವರ ಹೃದಯವನ್ನು ತಲುಪಿದ್ದೇನೆ. ಯಾಕಂದರೆ 2-2.5 ಗಂಟೆ ಸಮಯ ಕೊಟ್ಟರು ಇದು ಡಾಕ್ಟರ್ ಧನಂಜಯ ಸರ್ಜಿ. ಯಾಕಂದರೆ ಒಂದು ಡಾಕ್ಟ್ರ್ ಇದ್ದಾರೆ, ಅವರು ನಮ್ಮದೆಲ್ಲವೂ ಶುರುವಿಗೆ ಅರ್ಥ ಆಗ್ತದೆ, ಅವರು ಕೂಡ ಸ್ಟಡಿ ಮಾಡಿದವರು.
ಮತ್ತೆ ಹೇಳಿದ್ದಾರೆ, ಏನು ಸದನದಲ್ಲಿ ಮಾತು ಇದ್ದರೆ ನನ್ನ ಹತ್ರ ಹೇಳಿ, ನಾನು ಮಾತಾಡ್ತೇನೆ, ನಾನು 5 ಲಕ್ಷ ಈ ವರ್ಷ ಕೊಡ್ತೇನೆ, ನಿಮ್ಮ ಗ್ರೇಟ್ ಸರ್ವಿಸ್, ಇಂಥವ್ರನ್ನು ನಾನು ನೋಡಲಿಲ್ಲ, ಆದ ಕಾರಣ ನಿಮಗೆ ನಾನು ಸಪೋರ್ಟ್ ಇದ್ದೇನೆ ಅಂತ ಅಷ್ಟು ಹೇಳುವಷ್ಟರ ಮಟ್ಟಿಗೆ ಬಂದಿದ್ದಾರೆ. ಅಂದರೆ ನಮ್ಮ ಕೆಲಸ ಪ್ರಯತ್ನಗಳು ಉಂಟು, ಇನ್ನು ನಮಗೆ ಅಂಥ ವ್ಯಕ್ತಿಗಳು ನಮಗೆ ಸಮಾಜದಲ್ಲಿ ಸಿಗಬೇಕು. ಯಾಕಂದರೆ ಉದಾಹರಣೆಗೆ ನಮ್ಮದೊಬ್ಬರು ಡೋನರ್ ಇದ್ದಾರೆ, 73 ವರ್ಷ ಪ್ರಾಯದ್ದು, ಈಗ 75 ಆಗಿದೆ. ಮೊನ್ನೆ ಕೂಡ ಅವರನ್ನು ಕಾಲಿಡಿದು ಆಶೀರ್ವಾದ ತಗೊಂಡು ಬಂದಿದ್ದೇನೆ, ದೊಡ್ಡ ಬಿಲ್ಡಿಂಗ್ ಕಟ್ಟೋದ್ರಲ್ಲಿ ನಿಮ್ಮ ಪಾತ್ರ ಬೇಕು ನನಗೆ ಅಂತ. ಆಯಿತು, CSR ಟೀಮಿಗೆ ನಿಮ್ಮನ್ನು ಕಳಿಸ್ತೇನೆ ಅಂತ. ಅವರದ್ದು ಕೊರೋನಾದ ಹಿಂದಿನ ವರ್ಷ ಅವರದ್ದು ಸಂಪರ್ಕ ಆಯಿತು, ಅರ್ಧ ಗಂಟೆ ಮಾತಾಡಿ ಆಯಿತು. ವಿನಾಯಕರೇ ಹೇಳಿದರು ಅವರು, ವಿನಾಯಕರೇ ನಾನು ನಮ್ಮ ಟೀಮಿಗಾಗಿ ಇದು ನಿಮ್ಮ ಮಾತನ್ನು ರೆಕಾರ್ಡ್ ಮಾಡಬೇಕಿತ್ತು, ನೀವು 10 ನಿಮಿಷದ ರೆಕಾರ್ಡ್ ನನಗೆ ಮಾಡಿಕೊಡಿ, ನಾನು ಸಾಧ್ಯವಾದಷ್ಟು ಮಟ್ಟಿಗೆ CSR ಇದ್ದು ನಿಮ್ಮದು ಎಲಿಜಿಬಲ್ ಇದ್ದರೆ ನಾನು ಕೊಡ್ತೇನೆ, ಇಲ್ಲಾಂದರೆ ನನ್ನದು ಡೊನೇಷನ್ ಕೊಡ್ತೇನೆ ಅಂತ. ಪುಣ್ಯಾತ್ಮ ಅವರು ಮಾರ್ಚ್ 30ಕ್ಕೆ ಆ ವರ್ಷದ್ದು 2 ದಿನದ ಮೊದಲು ಫೋನ್ ಮಾಡಿದರು, ನನಗೊಂದು ನೀವು ಮಾತು ಕೊಡಬೇಕು, ನನ್ನದು ನಿಮಗೆ CSR ಅಂತ ಕೊಡುವಂಥದ್ದು ವ್ಯವಸ್ಥೆ ಆಗಿದೆ, ಬಟ್ ನನಗೊಂದು ಮಾತು ಕೊಡಬೇಕು. ನನಗೆ ಆಶ್ಚರ್ಯ ಆಯಿತು, ಮಾತು ಕೊಡುವಂಥದ್ದು ಎಂತ ಉಂಟು. ಆಯಿತು, ಹೇಳಿ ಏನು ಅಂತ. ನಾನು 12 ಲಕ್ಷ ಬರೆದಿದ್ದೇನೆ, ನೀವೇನು ದುರದೃಷ್ಟ ಸ್ಪೈನಲ್ ಇಂಜುರಿಯವರು ಅಂತ ಹೇಳ್ತೀರಿ, ಅವರಿಗೆ ಒಳ್ಳೆ ವೀಲ್ಚೇರ್ಗಳನ್ನು ಕೊಡಲಿಕ್ಕೆ 3 ಲಕ್ಷ ಮತ್ತು ಇದಕ್ಕೆ 9 ಲಕ್ಷ ಕೊಡ್ತೇನೆ, ಒಟ್ಟು 12 ಲಕ್ಷದ್ದು ಚೆಕ್ ಬರೆದಿದ್ದೇನೆ, ನಾನು ಇದು ಬ್ಯಾಂಕಿಗೆ ಹಾಕ್ತೇನೆ, ನೀವು ಡಿಪಾಸಿಟ್ ಇದು ಫಂಡ್ ಏನು ಮಾಡಬೇಕು, FD ಮಾಡಬೇಕು, ಪ್ರತಿ ತಿಂಗಳು 1 ಲಕ್ಷ ಬರುವ ಹಾಗೆ ಮಾಡಬೇಕು, ವೀಲ್ಚೇರಿಗೆ 3 ಲಕ್ಷವನ್ನು ಉಪಯೋಗ ಮಾಡಬೇಕು. ಆಯಿತು ಅಂತ ಇಷ್ಟನ್ನು ನೀವು ಕ್ಲಿಯರ್ ಮಾಡ್ತಾ ಹೋದರೆ ನನಗೆ ರಿಪೋರ್ಟ್ ಮಾಡಿ, ಮತ್ತು ನನ್ನದು ಇದು ಮಾತ್ರ ಅಲ್ಲ, ಬಾಕಿದ್ದು ಕೂಡ ರಿಪೋರ್ಟ್ ಕೊಡಿ, ಏನೆಲ್ಲ ಮಾಡ್ತೀರಿ, ನೀವು ತುಂಬ ಕೆಲಸ ಮಾಡ್ತೀರಿ ಬೇರೆ ಬೇರೆ, ಅದನ್ನು ಕೂಡ ರಿಪೋರ್ಟ್ ಮಾಡಿ. ನೀವು ಒಳ್ಳೆಯದು ರಿಪೋರ್ಟ್, ನಿಮ್ಮ ಕೆಲಸ ಒಳ್ಳೆಯದುಂಟಂದರೆ ಬರುವ ವರ್ಷ ಸಹ ನಾನಿದ್ದೇನೆ, ಇಲ್ಲದಿದ್ದರೆ ನಾನು ಕಟ್ ಮಾಡ್ತೇನೆ. ಖಂಡಿತ ಬರುವ ವರ್ಷವೂ ಕೂಡ ಮತ್ತೆ 12 ಲಕ್ಷ ಕೊಟ್ಟರು. 3ನೇ ವರ್ಷ ಅವರು ಟೀಮಲ್ಲಿಲ್ಲ, ನನ್ನದು ಎಕ್ಸ್ಟ್ರಾ ಒಂದು 12 ಲಕ್ಷ ಅಂತೇಳಿ ಆ ವರ್ಷ 24 ಲಕ್ಷ ಕೊಟ್ಟರು. ಈಗ ಕಳೆದ ವರ್ಷ 12 ಲಕ್ಷ ಬಂತು. ಈಗ ನಾನು ಮೊನ್ನೆ ಬಿಲ್ಡಿಂಗ್ಗೆ ಕೊಡಲೇಬೇಕು ಅಂತ ಹೇಳಿದ ಕಾರಣ CSR ಟೀಮ್ ಹತ್ರ ಒಂದು PPT ಪ್ರೆಸೆಂಟೇಷನ್ ಮಾಡಿ ನಮ್ಮ ಮ್ಯಾನೇಜರ್ ಚರಣ್ ಮಾಡಿ ಬಂದಿದ್ದೇವೆ. ಇಂಪ್ರೆಸ್ ಆಗಿದ್ದಾರೆ, ಇನ್ನು ಸ್ಯಾಂಕ್ಷನಲ್ಲಿ ರೆಡಿ ಆಗಬೇಕು ಅವರು. ಅದು ಆದರೆ ನನಗೆ ಮತ್ತೊಂದು ಬೋನಸ್ ಅವರದ್ದು. ಆದ ಕಾರಣ ನಾನು ಹೇಳುವಂಥದ್ದು, ನಾವು ಕಷ್ಟ ಬರ್ತೇವೆ, ಅದಕ್ಕೆ ಏನು ತೊಂದರೆ ಇಲ್ಲ, ಪ್ರಾಮಾಣಿಕರು ನಾವು ಇದ್ದೇವೆ. ಇವತ್ತು ಲೆಕ್ಕಾಚಾರ ನೋಡಿದ ಗುಜ್ಜಾಡಿ ಪ್ರಭಾಕರ್ ನಾಯಕರೇ ಆಡಿಟರ್ ನಮ್ಮದು. ಯಾಕಂದರೆ ಅವರು ಕೂಡ ಮೊದಲಿನ ಏನು ಹೆಸರಾಂತ ಎಂತ ಆಡಿಟರ್ ಇದ್ದಾರೆ, ಅದಕ್ಕೆ ಅಡ್ವೈಸರಿ ಕೂಡ ಅವರು ಇದ್ದಾರೆ. ಯಾಕಂದರೆ ನಮ್ಮ ಟೀಮ್ ಹೇಗುಂಟಂದರೆ ಒಂದಷ್ಟು ಏನು ಸಮರ್ಥರಿದ್ದಾರೆ ನಮಗೆ ಅಡ್ವೈಸ್ ಮಾಡಲಿಕ್ಕೆ, ನಾವಂತೂ ಕೆಲಸ ಮಾಡ್ತೇವೆ. ನಮ್ಮ ಯಾರು ಕೊಡುಗೈ ದಾನಿಗಳು ಕೂಡ ಅಷ್ಟೇ, ಅವರು ಇಂಪ್ರೆಸ್ ಆಗಿ ಹೋದರೆ ಅದು ಮಾಡುವಂಥ ಕೆಲಸ. ನಮಗೆ ಈ ಕೆಲಸ ಇಷ್ಟು ನಾನು 5 ಫ್ಲೋರ್ ಇದ್ದು ಬಿಲ್ಡಿಂಗ್ ಸುಮಾರು 8 ಕೋಟಿ, ಯಾಕಂದರೆ ಒಂದು 6 ಕೋಟಿಯ ಬಿಲ್ಡಿಂಗ್ 2 ಕೋಟಿ ನಮಗೆ ಒಳಗೆ ಇಂಟೀರಿಯರ್ ಬೇಕು. ಈಗ ಥೆರಪಿ ಹಾಲಿಗೆ ಇರ್ಬೋದು, ಅಕೊಮಡೇಷನ್ ಇದ್ದಕ್ಕಿರಬೇಕು, ಅಥವಾ ಮೇಲೆ ಹಾಲಿಗೆ ಚೇರ್ಗಳನ್ನು ಸೆಟ್ ಮಾಡಲಿಕ್ಕೆ ಇರ್ಬೋದು, ಅಂಥ ಎಲ್ಲ ವ್ಯವಸ್ಥೆಗಳಿಗೆ ಒಟ್ಟು 8 ಕೋಟಿಯ ಎಸ್ಟಿಮೇಟ್ ನಾವು ಮಾಡಿಟ್ಟಿದ್ದೇವೆ. ಇನ್ನು ಸಮರ್ಥರು ನಮ್ಮದು SLV ಇಂಜಿನಿಯರ್ ನಮ್ಮದು ಸಂಪತ್ ರತ್ನರಾವ್. ಯಾಕಂದರೆ ಕೆಲಸ ಮಾಡ್ತಾ ಕೊಡ್ತಾ ಇರೋದು ನಾವು ಅಂತ 10-30 ಲಕ್ಷ ಆದರೂ ಕೂಡ ಅವರು 1-2 ತಿಂಗಳದನ್ನು ಮಾತಾಡಲಿಲ್ಲ. ನಾವು ಕ್ಲಿಯರ್ ಕೊಟ್ಟಿದ್ದೇವೆ. ಈಗ ಬಿಲ್ ಬರಬೇಕಷ್ಟೇ, ಅದು ಬಿಲ್ ನಾವು ವ್ಯವಸ್ಥೆ ಮಾಡಿದ್ದೇವೆ. ಅದು ಬಂದ ಕೂಡಲೇ ಮತ್ತೆ ಈ ವಾರ ಅಥವಾ ಮುಂದಿನ ವಾರದಲ್ಲಿ ನಾವು ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರನ್ನು ಮಾಡ್ತೇವೆ. ಯಾಕಂದರೆ NMP ಯದ್ದು ಫಸ್ಟ್ ಫ್ಲೋರಿಗೆ 25 ಲಕ್ಷ ಆಲ್ರೆಡಿ ಸ್ಯಾಂಕ್ಷನ್ ಉಂಟು, ಅದು ಕೆಲಸ ಮುಗಿಸಿದ್ದೇವೆ. ಇನ್ನು ಫಿನಿಷ್ ಮಾಡಲಿಕ್ಕೆ ನಿನ್ನೆ ಪ್ರಮೋದ್ ಮಧ್ವರಾಜ್ 10 ಲಕ್ಷ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇನ್ನು LICದ್ದು 25 ಅಥವಾ 30 ಬಂದರೆ ಫಸ್ಟ್ ಫ್ಲೋರ್ ಕ್ಲಿಯರ್ ಮಾಡ್ತೇವೆ. ಸೆಕೆಂಡ್ ಫ್ಲೋರ್ ಇದ್ದು ಕಿಚನ್ ಮತ್ತು ಡೈನಿಂಗಿಗೆ ಆಲ್ರೆಡಿ ಒಬ್ಬರು ಡೋನರೇ ಸಿಕ್ಕಿದ್ದಾರೆ. ಇನ್ನು 2 ಫ್ಲೋರಿಗೆ ನಮ್ಮ ಪ್ರಯತ್ನಗಳು ಆಗಬೇಕು. ಕೇಳಿದಳ ವೀಕ್ಷಕರೇ, ಇದು ಯಾವುದು ಕೂಡ ಆರ್ಥಿಕ ಸೌಲಭ್ಯ ಇರುವಂಥ ಅಥವಾ ಆರ್ಥಿಕೆಯ ಮೂಲ ಇರುವಂಥ ಸಂಸ್ಥೆ ಅಲ್ಲ, NGO ಸಂಸ್ಥೆ, ಸರ್ಕಾರೇತರ ಸಂಸ್ಥೆ. ಹಾಗಾಗಿ ಇದೀಗ ಬಹಳ ದೊಡ್ಡ ಧ್ಯೇಯವನ್ನು ಇಟ್ಕೊಂಡು ಈ ಒಂದು ಬಹುಮಡಿ ಕಟ್ಟಡ ನಿರ್ಮಾಣ ಆಗ್ತಾ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕೊಡುಗೈ ದಾನಿಗಳು. ಹಾಗಾಗಿ ಯಾರೆಲ್ಲ ಸಮರ್ಥರಿದ್ದಾರೋ ಎಲ್ಲರೂ ಕೂಡ ಇವರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಗಾಗುವ ಸಹಾಯವನ್ನು ಮಾಡಿದರೆ ದಿವ್ಯಾಂಗರಿಗೆ ನಿಜ ಕೂಡ ಆಶಾಕಿರಣ ನೀವು ಕೂಡ ಆಗ್ತೀರಾ. ಕ್ಯಾಮರಾ ಪರ್ಸನ್ ಆದಿತ್ಯ ಜೊತೆಗೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಕನ್ಯಾಡಿ, ಬೆಳ್ತಂಗಡಿ.